ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷಿ ಕಡಬ ಅಂತ ಹೇಳ್ತಾ ಇವತ್ತು ವೀಡಿಯೋ ಮಾಡಲಿಕ್ಕೆ ಕಾರಣ ಏನಂತೇಳಿದರೆ ವೀಡಿಯೋ ಮಾಡಲಿಲ್ಲ, ಹಾಗೆ ವೀಡಿಯೋ ಮಾಡಿತ್ತು ಅಂತೇಳಿದರೆ ನಮಗೆ ಮೊನ್ನೆ ಸ್ಪೋರ್ಟ್ಸ್ ಡೇ ಇತ್ತು, ಯಾವಾಗಂತ ಗುರುವಾರ. ಹಾಗೆ ಸ್ಪೋರ್ಟ್ಸ್ ಡೇ ಅಲ್ಲಿ ಆಟ ಆಡಿ ನನಗೆ ಇವಾಗ 5 ಬೆರಳಿದ್ದು ಸಿಪ್ಪೆ ಅಲ್ಲ ಆಡಿದ್ದು ಸ್ಕಿನ್ ಇತ್ತು ಅದೆಲ್ಲ ಬೆರಳಿದ್ದು. ಹಾಗೆ ನನಗೆ ಇವಾಗ ನಡಿಲಿಕ್ಕೆ ಸಹ ಕಷ್ಟ ಆಗ್ತುಂಟು ಅಂತೇಳಿದರೆ ಮೊನ್ನೆ ಆಟ ಆಡಿದ ನಂತರ ಬಂದಮೇಲೆ ಹುಷಾರಿಲ್ಲ, ಮೈಕೈ ಎಲ್ಲ ನೋವು. ಯಾಕಂತೇಳಿದರೆ ಆಡ ತುಂಬ ಟೈಮ್ ಆಗಿತ್ತು, ಹಾಗೆ ಮೈಕೈ ಫುಲ್ ನೋವಾಗಿದೆ ಅಂತೇಳಿದರೆ ನಾವು ಯಾವತ್ತೂ ಆಡೋದವ್ರು ಅಂತೇಳಿದರೆ ಒಂದು ತುಂಬ ಗ್ಯಾಪ್ ಇಟ್ಟ ಮೇಲೆ ಡೈರೆಕ್ಟ್ ಆಡಲಿಕ್ಕೆ ಹೋದ್ವಿ, ಎಕ್ಸಸೈಸ್ ಏನು ಮಾಡಲಿಲ್ಲ. ಹಾಗೆ ಫುಲ್ ಮೈಕೈ ನೋವು, ಹುಷಾರಿಲ್ಲ, 2 ದಿನ ಆಯಿತು ಹುಷಾರಿಲ್ಲ. ಕಾಲೇಜ್ ಹೋಗೋದೇ ಇವತ್ತಿಗೆ 2 ದಿನ ಆಯಿತು. ಇನ್ನು ನಡೀಲಿಕ್ಕೆ ಆಗ್ತಿಲ್ಲ, ಯಾಕಂತೇಳಿದರೆ ಬೆರಳನ್ನು ನೆಲಕ್ಕೆ ಮುಟ್ಟಿಸಲಿಕ್ಕೆ ಆಗ್ತಿಲ್ಲ, ಅಷ್ಟು ನೋವುಂಟು. ನಾನು ತೋರಿಸ್ತೇನೆ ಎಲ್ಲೇ ಸಿಪ್ಪೆ ಹೋಗಿದೆ ಅಂತ. 4 ಬೆರಳಿದ್ದು ನೋಡ್ಬೋದು. ಕಾಣೋದಿಲ್ಲ ಅಂತ ಅಂದ್ಕೊಳ್ತೇನೆ. ನೋಡ್ಬೋದು, ಇದು 2 ಕಾಲಿದ್ದು ಸಿಪ್ಪೆ ಹೋಗಿದ್ದು. ಇದೊಂದು ಚಿಕ್ಕ ಬೆರಳಿದ್ದು ತುಂಬ ಹೋಗಿದೆ, ಮತ್ತೊಂದು ಸಣ್ಣ ಬೆರಳು ಸ್ವಲ್ಪ ಹೋದದ್ದು, ಆಮೇಲೆ ಇನ್ನೊಂದು ಬೆರಳು ಹೋಗಿದೆ. ಅದು ಈ ರೈಟ್ ಸೈಡಿದ್ದು ಹೋದದ್ದು, ಇನ್ನೊಂದು ಲೆಫ್ಟ್ ಸೈಡಿದ್ದಿದೆ. ಲೆಫ್ಟ್ ಸೈಡ್ ಸಹ 2 ಹೋಗಿದೆ, ರೈಟ್ ಸೈಡ್ದು 3 ಹೋಗಿದೆ. ಇದು ನೋಡ್ಬೋದು, ಇದು ಕೂಡ ಕಾಣ್ತಾ ಉಂಟಾ ಅಂತ ಅನ್ತದೆ. ಹೆಬ್ಬೆರಳಿದ್ದು ಮತ್ತು ಕಿರುಬೆರಳಿದ್ದೊಂದು ಕಾಲಿದ್ದು ಹೋಗಿದೆ ಸಿಪ್ಪೆ. ನಡೀಲಿಕ್ಕೆ ಕಷ್ಟ ಆಗಿದೆ, ತುಂಬ ಟೆನ್ಷನ್ ಆಗ್ತಾ ಉಂಟು. ಹಾಗೆ ಮೊನ್ನೆ ಅಶ್ವಿನಿಗೆ ಹೋಗಿ ನಾನು ಬ್ಯಾಂಡೇಜ್ ಮಾಡ್ಕೊಂಡು ಬಂದೆ. ಬ್ಯಾಂಡೇಜ್ ಮಾಡಿದರು ಬಟ್ ನನಗೆ ತುಂಬ ನೋವಾಯಿತು. ಯಾಕಂತೇಳಿದರೆ ಅವರು ಅದು ಹೇಳಿದರು ಅಂತೇಳಿದರೆ ನನಗೆ ಅದು ಕಾಲು ವಾಶ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ವಾಶ್ ಮಾಡೇ ಇರಲಿಲ್ಲ ಅಂತೇಳಿದರೆ ಮಣ್ಣು ಎಲ್ಲ ಸೇರಿತ್ತು ಆ ಸೈಡಲ್ಲೆಲ್ಲ. ಅವರೆಲ್ಲ ಕ್ಲೀನ್ ಮಾಡಿದರು, ಬಟ್ ನನಗೆ ಅದು ಹೆದರಿಕೆ ಆಯಿತು, ತುಂಬ ನೋವಾಗ್ತಿತ್ತು. ಯಾಕಂತೇಳಿದರೆ ಅವರು ಸೀಸರಲ್ಲೆಲ್ಲ ಕಟ್ ಮಾಡ್ತಿದ್ರು ಆ ಸಿಪ್ಪೆನೆಲ್ಲ ಸೈಡಲ್ಲಿ. ನಾನು ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತು ಅವರೇ ಸ್ವಲ್ಪ ಧೈರ್ಯ ತುಂಬಿದ್ರು, ಏನಾಗಲ್ಲ ಅಂತ. ಆದರೆ ನನಗೆ ತುಂಬ ನೋವಾಗ್ತಿತ್ತು. ಆಮೇಲೆ ಅವ್ರು ಹೇಳಿದರು ಇಂಜೆಕ್ಷನ್ ಬೇಕಂತ, ಅದಕ್ಕೆ ಬೇಡ ಅಂತ ಹೇಳಿದೆ. ಅದು ಸಹ ಹೆದರಿಕೆ ಆಯಿತು ನನಗೆ ಇಂಜೆಕ್ಷನ್ ತಗೊಳ್ಳೋದು ಅಂತೇಳಿದರೆ. ಬಟ್ ನನಗೆ ಇವಾಗ 5 ಬೆರಳಿಗೆ ಬ್ಯಾಂಡೇಜ್ ಹಾಕಿತ್ತು ನಿನ್ನೆ ತನಕ. ನಿನ್ನೆ ರಾತ್ರಿ ತುಂಬ ಸಿಡಿದಿತ್ತು. 5 ನೋಡ್ಬೋದು, 5 ಬೆರಳಿಗೆ ಬ್ಯಾಂಡೇಜ್ ಹಾಕಿದೆ ಅಂತೇಳಿದರೆ ಇವಾಗ ಅದರಲ್ಲಿ ಸ್ಕಿನ್ ಬರ್ತಾ ಉಂಟಷ್ಟೇ. ಇನ್ನು 2 ಬ್ಯಾಂಡೇಜ್ ಬಿಟ್ಟು ನಾನು 3 ಬೆರಳಲ್ಲಿ ಬ್ಯಾಂಡೇಜ್ ಬಿಚ್ಚಿಸಿದೆ, ಇನ್ನು 2 ಬೆರಳಲ್ಲಿ ಬ್ಯಾಂಡೇಜ್ ಬಿಚ್ಚಿಸಲಿಲ್ಲ. ಅಂತೇಳಿದರೆ ಯಾವತ್ತು ನೀವು ಪ್ರಾಕ್ಟೀಸ್ ಮಾಡುವಾಗ ಅಂತೇಳಿದರೆ ಯಾವುದೇ ನೀವು ಸ್ಪೋರ್ಟ್ಸಿಗೆ ಹೋಗುವಾಗ ಮುಂಚೆನೇ ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಇಲ್ಲಾಂದರೆ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ, ಸೀದಾ ಹೋಗ್ಬಿಡಿ ನನ್ನ ಪ್ರಕಾರ. ಯಾಕಂತೇಳಿದರೆ ನನಗೆ ನೋಡ್ಬೋದು 2 ದಿನ ರಜೆ ಆಯಿತು, ಇನ್ನು ಸ್ಕಿನ್ ಬರಬೇಕಾದ್ರೆ ನನಗೆ ಕಾಲಿಗೆ ಫುಲ್ ನೆಲಕ್ಕಿಡಬೇಕಾದ್ರೆ ಸ್ಕಿನ್ ಬರಬೇಕು, ಸ್ಕಿನ್ ಬರಲಿಲ್ಲ ನಡೀಲಿಕ್ಕಾಗಲ್ಲ. ಅದಕ್ಕೆ ಅಂತೇಳಿದರೆ 1-2 ಪ್ರೈಸ್ ಸಿಕ್ಕಿದೆ, ಬಟ್ ಸಿಕ್ಕಿ ಕೂಡ ಇವಾಗ ನಡೀಲಿಕ್ಕೆ ಆಗ್ತಿಲ್ಲ. 2 ರಜೆ ಆಯಿತು ಅಂತೇಳಿದ್ರೆ ಟೆನ್ಷನ್ ಆಗ್ತದೆ. ಇನ್ನು ಅದು ಕೂಡ ಡಿಗ್ರಿ ಅಂತೇಳಿದರೆ ಹಾಜೆ ಸಿಗಲಿಲ್ಲ ಅಂದರೆ ಅಂತೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಎಕ್ಸಾಮ್ ಕೊಡಲಿಕ್ಕೆ ಆಗಲ್ಲ. ಮುಂಚೆದು 1 ವಾರದಲ್ಲಿ 2 ದಿನ ರಜೆ ಆಗಿತ್ತು, ಈ ವಾರದಲ್ಲಿ ಕೂಡ 2 ದಿನ ರಜೆ ಆಯಿತು. ಅದೇ ಇನ್ನು ಸೋಮವಾರ ಹೋಗ್ಲಿಕ್ಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ. ಇವಾಗ ನಾನು 2 ಕಾಲಿದ್ದು ಸ್ಕಿನ್ ತೆಗೆದಿದ್ದೇನೆ, ತೋರಿಸ್ತೇನೆ. ಅಂತೇಳಿದರೆ 2 ಕಾಲಿದ್ದು ಅಂತೇಳಿ 2 ಬೆರಳಿದ್ದು ತಪ್ಪಿತ್ತು ಅಂತೇಳಿದರೆ ಅದು ನನಗೆ ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ತಪ್ಪಿದೆ. ನಾನು ಈ ತುಳುವಲ್ಲಿ ಮಾತಾಡ್ಬೋದು, ಬಟ್ ಕನ್ನಡದಲ್ಲಿ ಆದರೆ ಸ್ವಲ್ಪ ಇದಾಗ್ತದೆ ಅಂತ. ತುಳು ಸಹ ಮಾಡ್ತೇನೆ ವೀಡಿಯೋ, ತುಳು ಮಾಡಲ್ಲ ಅಂತ ಅಲ್ಲ, ಆದರೆ ಯಾವಾಗಲೂ ತುಳುವೇ ವೀಡಿಯೋ ಮಾಡಲ್ಲ, ಕನ್ನಡ ಸಹ ಮಾಡ್ತೇನೆ. ತೋರಿಸ್ತೇನೆ 2 ಕಾಲಿದ್ದು ಯಾವ ರೀತಿ ಆಗಿದೆ ಅಂತ. ಅಲ್ಲ, ಇದು ನೋಡ್ಬೋದು, ನಾನು ಸಿಪ್ಪೆ ತೆಗೆದಿಟ್ಟದ್ದು ಫುಲ್ ಹೋಗಿದೆ. ಇನ್ನೊಂದು ಚಿಕ್ಕ ಬೆರಳಿದ್ದು, ಇದು ಚಿಕ್ಕ ಬೆರಳಿದ್ದು ಈ ಸೈಡ್ ಹೋಗಿದ್ದು ನೋಡ್ಬೋದು. ದೊಡ್ಡ ಬೆರಳಿದ್ದು ತುಂಬ ಹೋಗಿದೆ. ಈ ಬೆರಳಿದ್ದು, ಈ ಚಿಕ್ಕ ಬೆರಳು ಕಿರು ಬೆರಳಿದೆಲ್ಲ ಕಾಲಿದ್ದು, ಇದರಲ್ಲಿದ್ದು ಫುಲ್ ಸಿಪ್ಪೆ ಹೋಗಿದೆ. ಈ ಬೆರಳಿದ್ದು ಸುತ್ತಲೂ ಫುಲ್ ಸಿಪ್ಪೆ ಹೋಗಿದೆ, ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಅದೇ ರೀತಿ ಈ ಬೆರಳಿದ್ದು ಕೂಡ ಹಾಗೆ ಆಗಿದೆ, ಕಾಣ್ತಾನಿಲ್ಲ, ನೋಡ್ಬೋದು. ಇದಿಷ್ಟೇ ಓದದ್ದು. ಈ ಬೆರಳಿದ್ದು ತುಂಬ ಹೋಗಿದೆ ಅಂತೇಳಿದರೆ ಚಿಕ್ಕ ಬೆರಳಿದ್ದು 2 ಕೂಡ ಫುಲ್ ಹೋಗಿದೆ. ಅದಕ್ಕೆ ನಾನು ಬ್ಯಾಂಡೇಜ್ ಇನ್ನೂ ಬಿಚ್ಚಿಸಲಿಲ್ಲ, ಯಾಕಂತೇಳಿದರೆ ಸ್ವಲ್ಪ ಏನಾದರೂ ಧೂಳು ಏನಾದರೂ ಆಗಿದೆ, ಸ್ವಲ್ಪ ಎಲರ್ಜಿ ಆಗ್ಬೋದು ಅಂತ. ಇವಾಗ ದೊಡ್ಡ ಬೆರಳಲ್ಲಿ 2 ಸ್ವಲ್ಪ ಸ್ಕಿನ್ ಬರ್ತಿದೆ. ಕಂಪ್ಲೀಟ್ ಬರಲಿಕ್ಕೆ ಎಷ್ಟು ಟೈಮ್ ಆಗ್ತದೆ ಅಂತ ಗೊತ್ತಿಲ್ಲ. ತುಂಬ ನೋವಾಗ್ತಿದೆ ಅಂತೇಳಿದರೆ ರಾತ್ರಿ ಸಿಡಿತದೆ ಅಂತೇಳಿ ಮೆಡಿಸಿನ್ ಉಂಟು, ಬಟ್ ಆದರೂ ಕಡಿಮೆ ಆಗ್ತಿಲ್ಲ. ಮೈಕೈ ಎಲ್ಲ ತುಂಬ ನೋವು. ನಾನು ಜಿಮ್ ಮಾಡ್ತಿದ್ದರೂ ಅಷ್ಟು ಮೈಕೈ ನೋವಿಲ್ಲ, ಹಾಗೆ ಇವಾಗ ಜಾಸ್ತಿ ಆಗಿದೆ. ಹಾಗೆ
ಹಾಗೆ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದಕ್ಕೆ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ವೀಡಿಯೋ ಏನಂತ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಇದು ಕಾಲು ಹಿಡ್ಕೊಂಡು ಹೇಗೆ ವೀಡಿಯೋ ಮಾಡೋದು. ಮನೆಯಲ್ಲೇ ಒಳಗೆ ಮಾಡ್ಬೋದು, ಬಟ್ ನಾವು ಮನೆಯವರು ಮಾಡಲಿಲ್ಲ, ಹೊರಗೆ ಮಾಡ್ತಿದ್ದೀನಿ ಇವಾಗ ವೀಡಿಯೋ ಬಂದು. ಹಾಗೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಯಾವಾಗ ಅಂತ ಹೇಳಿದರೆ ಇವಾಗ ನನಗೆ ಸ್ಪೋರ್ಟ್ಸಲ್ಲೆಲ್ಲ ಜಾಯ್ನ್ ಆದವ್ರು ಹೇಳ್ತಿದ್ದಾರೆ ಮೈಕೆ ನೋವು, ಕಾಲು ನೋವು, ಕೈ ನೋವು ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ಸೀದಾ ಹೋಗಿ ಹಾರೋದಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಹೋದ್ಮೇಲೆ ಸ್ಪೋರ್ಟ್ಸಿಗೆ ಹೋಗಿ ಅಂತ. ಅಲ್ಲಿ ಒಮ್ಮೆ ಖುಷಿ ಆಯಿತು, ಬಟ್ ಇಲ್ಲಿ ಮನೆಗೆ ಬಂದಮೇಲೆ ಬಂತು, ವಾಂತಿ ಎಲ್ಲ ಸ್ಟಾರ್ಟ್ ಆಗಿತ್ತು. ವಾಂತಿ ಎಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಫುಲ್ ನೋವಾಗಿತ್ತು. ಅಂತ ತಿಂದಿದ್ದೆ ಐಸ್ ಕ್ರೀಮ್, ಅದೆಲ್ಲ ಊಟ ಮಾಡಲಿಲ್ಲ ಗುರುವಾರ. ಅದು ಅಂತೇಳಿದರೆ ಒಂದು ಮೈಗೆಲ್ಲ ಹುಷಾರಿಲ್ಲ ಅಂತ ಹೇಳಿದರೆ ಏನು ಮನಸ್ಸೇ ಬರಲ್ಲ ತಿನ್ನಲಿಕ್ಕೆ, ಆಚೆ ಈಚೆ ಹೋಗಲಿಕ್ಕೆ, ಹಾಗೆ ಹೀಗೆ ಅಂತ. ಹಾಗೆ ನಾನು ಅಂದ್ಕೊಂಡಿದ್ದು ಏನು ಆದದ್ದೇನು, ಬಟ್ ಆ ಥರ ಬಿಸಿಲಿತ್ತು. ಬಿಸಿಲಿಗೆ ಆ ಕಲ್ಲೆಲ್ಲ ಎಷ್ಟು ಬಿಸಿಯಾಗಿತ್ತು ಅಂತೇಳಿದರೆ ನನಗೆ ಫಸ್ಟ್ ಪ್ರೈಸ್ ಸಿಗಬೇಕಂತ ನಾನು ಎಷ್ಟು ಕಷ್ಟಪಟ್ಟೆ. ಅದು ಸಿಕ್ತು, ಕಷ್ಟಪಟ್ಟಿದ್ದಕ್ಕೆ ಸಿಕ್ತು, ಬಟ್ ಅದಕ್ಕೆ ಪ್ರತಿಫಲವಾಗಿ ಕೈ ಕಾಲಿಗೆ ಚೋರಿಯೆಲ್ಲ ಹೋಯಿತು. ಅಷ್ಟೆಲ್ಲ ಆಯಿತು. ಹಾಗೆ ಇಷ್ಟಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟಾಟಾ, ಲವ್ ಯು ಗೈಸ್.